ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಾದ್ಯಂತವೂ ಕಳೆದ ರಾತ್ರಿಯಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಸಿಡಿಲು ಸಹಿತ ಧಾರಾಕಾರವಾಗಿ ಮಳೆ ಸುರಿದಿದ್ದು ಅನೇಕ ಕಡೆಗಳಲ್ಲಿ ಹಾನಿ ಕೂಡ ಉಂಟಾಗಿದೆ. ಇನ್ನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಮಟಪಾಡಿ ನಿವಾಸಿ ಸ್ಟಾಲಿನ್ ಸಿಕ್ವೇರಾ ಎನ್ನುವಂಥವರ ಮನೆಯ ಬಾವಿ ಏನಿದೆ ಅದಕ್ಕೆ ಸಿಡಿಲು ಬಡಿದಿದ್ದು ಬಾವಿಯ ಆವರಣ ಗೋಡೆ ಸಂಪೂರ್ಣವಾಗಿ ಛಿದ್ರಗೊಂಡಿದೆ. ಇನ್ನು ಈ ಭಾಗದಲ್ಲಿ ನೂರಾರು ಮನೆಗಳ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ. ಸಿಡಿಲು ಬಡಿದು ದೊಡ್ಡ ದೊಡ್ಡ ಮರಗಳು ಕೂಡ ಧರೆಗೆ ಉರುಳಿದಂತಹ ಘಟನೆಗಳು ನಡೆದಿದೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಹಾನಿ ಕೂಡ ಸಂಭವಿಸಿದೆ. ಮಳೆಯ ಅಬ್ಬರ ಕೂಡ ಜೋರಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಮತ್ತಷ್ಟು ಮಳೆ ಸುರಿಯುವಂತಹ ಸಾಧ್ಯತೆಗಳು ಇದೆ. ಹವಾಮಾನ ಇಲಾಖೆ ಈ ನಿಟ್ಟಿನಲ್ಲಿ ಮುನ್ಸೂಚನೆಯನ್ನು ಕೊಟ್ಟಿದೆ. ನಾವು ನೋಡ್ತಾ ಇದ್ದೇವೆ ಬಾವಿಯ ಆವರಣ ಗೋಡೆ ಯಾವ ರೀತಿ ಛಿದ್ರಗೊಂಡಿದೆ ಅನ್ನುವಂಥದ್ದು. ಸಿಡಿಲ ಆಘಾತದಿಂದಾಗಿ ಬಾವಿಯ ಆವರಣ ಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅದೇ ರೀತಿ ಈ ಭಾಗದ ನೂರಾರು ಮನೆಗಳ ವಿದ್ಯುತ್ ಸಂಪರ್ಕ ಕೂಡ ವ್ಯತ್ಯಯಗೊಂಡಿದೆ. ಅನೇಕ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ.